సల్మెలు నమ్మకుడ్ల అత్తుల వార్తలు యాను సురేఖా శెట్టి ರಡ್ಡು ಸರತ 25 ಮಂಜಿನಾಡಿ ಮುಂಟೆ ಪದವು ಕೈತಲ ಗುಡ್ಡೆ ಜರಿದು ಬೂರ್ದು ಈರ್ವೇರು ಜೋಕುಲು ಬೊಕ್ಕ ಮಾಮಿನ ಕಳುವೆಂದುನ ಮಾತ್ರತ್ ತನ್ನ ರಡ್ಡು ಕಾರ್ಲ ಕಳುವೆಂದಿನ ಅಶ್ವಿನಿ ಪೊಂಜವು ನ್ಯಾಯೋಗದ ಕುಡ್ಲಡು ಮಾನವ ಹಕ್ಕಲಿನ ಆಯೋಗದ ಗುರ್ಕಾರ್ಲಿನ ಎದುರು ಕಣನೀರು ಜಪುಡಾಯಿನ ಸಂಗತಿ ಬುಧವಾರ ನಡೆದದಂಡು. ಉಳ್ಳಾಲ ತಾಲೂಕು ಮಂಜಿನಾಡಿ ಮೊಂಟೆ ಪದವು ಕೈತಲ್ದ ಅಶ್ವಿನಿ ಪನ್ಪುನ ಪೊಂಜುವು ಅರಿನ ಅಪ್ಪೆ ಪುಷ್ಪಾವತಿಯರನ ಒಟ್ಟುಗು ಕುಡ್ಲಡು ಬುಧಾರ ಕರ್ನಾಟಕ ರಾಜ್ಯ ಮಾನವ ಹಕ್ಕಲಿನ ಆಯೋಗದ ಎದುರು ನ್ಯಾಯೋಗದ ಕನನೀರು ಜಪುಡಾದಿರು. 2025 ಮೇ 30 ಮಂಜಿನಾಡಿಡು ಗುಡ್ಡೆ ಜರಿದು ಈ ಅಶ್ವಿನಿ ಪನ್ಪುನಾರಿನ ಈರ್ವೇರು ಜೋಕುಲು ಬೊಕ್ಕ ಮಾಮಿ ತೀರ್ದನ ಮಾತ್ರೆ ಅತ್ತು ಅರಿನ ರಡ್ಡು ಕಾರ್ಲ ಕಳುವೆಂದಿರು. ಆಯೋಗದ ಗುರ್ಕಾರ್ಯರು ಡಾ ಶ್ಯಾಮ್ ಭಟ್ ಬೊಕ್ಕ ಸದಸ್ಯರು ಎಸ್ಕೆ ಒಂಟಿಗೂಡಿ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣಡು ಸಾರ್ವಜನಿಕ ದೂರುಲಿನ ವಿಚಾರಣೆ ದಿದ್ದಿರು. ಇದಕ್ಕಾದ ಅಪ್ಪೆನ ಒಟ್ಟುಗೂ ಆಂಬ್ಯುಲೆನ್ಸ್ ಬತ್ತಿನ ಅಶ್ವಿನಿ ವೀಲ್ಚೇರ್ಡ್ ಕೊಲ್ಲುದು ಆಯೋಗದ ಗುರ್ಕಾರ್ಯರ ಬೊಕ್ಕ ಸದಸ್ಯರಿನ ಸಭಾಂಗಣಗೂ ಪುಗ್ಗುನ ಬಾಕಿಲ್ ದಲ್ಪನೆ ತಡೆತದು ಆರಿನ ಬೇಜಾರಣ ಪಂಡೊಂಡಿರು. ಅಶ್ವಿನಿ ಪರವಾದ ಕೇಸ್ ಬಗೆಟ್ ಸಾಮಾಜಿಕ ಕಾರ್ಯಕರ್ತರು ರವಿ ಪನ್ಪುನಾರು ಆಯೋಗದ ಪ್ರತಿನಿಧಿಗಳಿಗೂ ಇವರ ಕೊರಿಯರು. ಮೊಂಟೆ ಪದವು ಪಂಬದ ಬಿತ್ತಲು ಕೋಡಿ ಕೊಪ್ಪಲಡು ಇಲ್ಲದ ಮಿತ್ತು ಗುಡ್ಡೆ ಬಿಚ್ಚಿದು ಬೋರ್ ನೆಡದವರ ಇಲ್ಲು ಮಗೃದು ಅಶ್ವಿನಿಯರನ ರಡ್ಡು ಜೋಕುಲು ಬುಕ್ಕ ಮಾಮಿ ಜಾಕಡೆ ತೀರ್ತಿತ್ತೆರು. ಜೋರ್ದ ಪೆಟ್ಟಾದಿತ್ತಿನ ಅಶ್ವಿನಿ ಅರಿನ ರಡ್ಡು ಕಾರ್ಲ ಕಳುವೊಂದುನ ಮಲ್ಲ ಬೇಜಾರ್ದ ಸಂಗತಿ ನಡೆದದುಂಡು. ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಹತ್ರ ಬಂದಿದ್ದಾರೆ ಪಂಚಾಯತ್ನವರು ಕೆಲಸ ಮಾಡಿ 4 ವರ್ಷ ಹಿಂದೆ ಬಟ್ ಇದಿಲ್ಲ ಸರ್ ಅದಕ್ಕೆ ಯಾವ ದಾಖಲೆಗಳಿಲ್ಲ ಆರ್ ಟಿ ದಾಖಲೆಗಳಿಲ್ಲ. ಏನಂದ್ರೆ ಪಂಚಾಯತ್ನವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಪ್ಲಸ್ ನಾವು ಇದು ಮೇ 2025 ಮಂಜನಾಡಿಯ ಗುಡ್ಡ ಕುಸಿತದ ದುರಂತ ಒಂದು ಘೋರ ದುರಂತ ಆಗಿದೆ. ಇವತ್ತಿಗೆ ನನ್ನ ಪ್ರಕಾರ 9 ತಿಂಗಳಾಗ್ತಾ ಬಂತು. ನಾವು ಇನ್ನೂ ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದೇವೆ ನಮ್ಮ ಅಶ್ವಿನಿಗೆ ಒಂದು ಶಾಶ್ವತವಾದಂಥ ಪರಿಹಾರ ಸಿಗಬೇಕು ಅಂತ ಹೇಳಿ. ಅದೇ ರೀತಿ ತನಿಖೆಯನ್ನು ಕೂಡ ತನಿಖೆಯನ್ನು ಮಾಡಬೇಕು ಅಂತ. ಯಾಕಂತ ಹೇಳಿದರೆ ಅದು ಪ್ರಾಕೃತಿಕ ವಿಕೋಪ ಆದದ್ದಲ್ಲ, ಅದು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಕಾರಣವೇ ಆ ಗುಡ್ಡ ಕುಸಿದದ್ದು. ಹಾಗಾಗಿ ನಾವು ಒಂದು ಕಡೆ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಸರಿಯಾದ ವರದಿಯನ್ನು ಕೊಡಬೇಕು. ಅದೇ ರೀತಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಹತ್ರ ನಾವು ಯಾಕೆ ಬಂದಿದ್ದೇವೆ ಅಂತ ಹೇಳಿದರೆ ಅವಳಿಗೊಂದು ಆ ತನಿಖೆ ಮಾಡಿ ಅದರಲ್ಲಿ ಸರಿಯಾದ ವರದಿ ಬಂದು ಶಾಶ್ವತವಾದ ಒಂದು ಪರಿಹಾರ ಸಿಗಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೇವೆ. ಈಗ ನಮಗೆ ಇಲ್ಲಿ ನಮ್ಮ ಅಧ್ಯಕ್ಷರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ತನಿಖೆಯನ್ನು ನಾವು 7 ದಿನಗಳ ಒಳಗೆ ಮಾಡಿ ಮುಗಿಸ್ತೇವೆ. NITK ಅವರ ಬಳಿ ಅವರು ತನಿಖೆ ಅಂದರೆ ಥರ್ಡ್ ಪಾರ್ಟಿ ಅವರು NITK ಅವರು ತನಿಖೆ ನಡೆಸ್ತಾ ಇದ್ದಾರೆ. ಆ ತನಿಖೆಯ ವರದಿಯನ್ನು ನಾವು 7 ದಿವಸದ ಒಳಗೆ ಮಾಡಿ ಕೊಡ್ತೇವೆ. ಅದರ ನಂತರ ಅದರಿಂದ ಬರುವಂಥ ವರದಿಯ ಪ್ರಕಾರ ನಾವು ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಅಂದರೆ ಪರಿಹಾರ ಏನಾಗಬೇಕು ಅದನ್ನು ಕೂಡ ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನಾವು ಜಿಲ್ಲಾಧಿಕಾರಿ ಅವ್ರ ಹತ್ರ ಕೂಡ ಹೋಗಿದ್ದೇವೆ. ನಮ್ಮ ಉಳ್ಳಾಲದ ವಿಧಾನಸಭಾದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ಹತ್ರ ಕೂಡ ಹೋಗಿದ್ದೇವೆ. ಎಲ್ಲರೂ ನಮಗೆ ಭರವಸೆಯನ್ನೇ ಕೊಡ್ತಾ ಇದ್ದಾರೆ ಹೊರತು ಇವತ್ತಿನವರೆಗೂ ಅದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಬೇಡಿಕೆ ಏನಂದರೆ ಇದು ಡಿಸಾಸ್ಟರ್ ಇದರಿಂದ ಪ್ರಾಕೃತಿಕ ವಿಕೋಪದಿಂದ ಆದದ್ದಲ್ಲ. ಆ್ಯಕ್ಚುಲಿ ಅವರ ಮನೆ ಹಿಂದ್ಗಡೆ ಒಂದು 70 ಫೀಟ್ನ ಗುಡ್ಡ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅದು ಗುಡ್ಡ ಕುಸಿತು ಇವರ ಮನೆಗೆ ಬಿದ್ದು ಇದಾಗಿದೆ, ತೊಂದರೆ ಆಗಿ ಇವರ ಕಾಲು ಕಟ್ಟಾಗಿ ಇವರ ಪರಿಹಾರ ಅಂದರೆ ಈ ಸರ್ಕಾರದ ಮಟ್ಟದಲ್ಲಿ ಏನಂದರೆ 5 ಲಕ್ಷ ರೂಪಾಯಿ ಒಂದು ಜೀವಕ್ಕೆ ಕೊಡ್ತಾರೆ. ಇದು ಒಂದು ಜೀವಕ್ಕೆ 5 ಲಕ್ಷ ಪ್ಲಸ್ ಒಂದು ಕಾಲಿಗೆ 1 ಲಕ್ಷ ಮತ್ತು 3 ಕಾಲಿಗೆ 3 ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆ ಮಾಡಿ. ಇದು ಅವ್ಯವಸ್ಥೆ. ಇದು ನಮ್ಮ ಈ ಸಮಾಜಕ್ಕೆ ಇದೊಂದು ಜೋಕಾಗಿ ನಮಗೆ ಕಾಣಿಸ್ತಾ ಇದೆ ಸರ್ಕಾರ ಈ ರೀತಿ ಮಾಡೋದು. ಯಾಕೆಂದರೆ ಅವರು ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ಸರ್ಕಾರಿ ನೌಕರಗಳ ತೊಂದರೆಯಿಂದಾಗಿ ಅವರ ಇಡೀ ಸಂಸಾರ ಹಾಳಾಗಿದೆ, ಇಷ್ಟು ಹೋಗಿದೆ. ಇವಾಗ ಏನಾದರೂ ಪರಿಹಾರ ಕೊಡಬೇಕು. ಕನಿಷ್ಠ ಪಕ್ಷ ಅಂದರೆ ಅವಳ ಜೀವಮಾನದ ಭದ್ರತೆಗಳನ್ನು ಸರ್ಕಾರವೇ ವಹಿಸಬೇಕಾಗತ್ತೆ. ಯಾಕಂದರೆ ಮೂಲಭೂತ ಹಕ್ಕು ಎಲ್ರಿಗೂ ಇರುತ್ತೆ. ಅವಳ ಮನೆ ಇಲ್ಲ ಮತ್ತು ಅವಳ ಮುಂದಿನ ದಾರಿ ಏನಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇರ್ತೀವಿ, ಮೈಕದಲ್ಲಿ ಬಂದು ಹೇಳ್ತೀವಿ, ಹೋಗ್ತೀವಿ, ನಮ್ಮ ಕೆಲಸ ಆಯಿತು, ನಾವೊಂದು ಗಮನಕ್ಕೆ ನಮ್ಮದೇನಾದರೂ ಇದು ಮಾಡ್ಬೋದು. ಸರ್ಕಾರವೇ ಮುತುವರ್ಜಿ ವಹಿಸ್ಕೊಂಡು ಅವಳ ಬಗ್ಗೆ ಕಾಳಜಿ ವಹಿಸಬೇಕು. ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಬೇಕು. ಇಂಥದ್ದೆಲ್ಲ ಕೆಲಸಗಳು ಸರ್ಕಾರವೇ ವಹಿಸಬೇಕಾಗುತ್ತೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ವಹಿಸಬೇಕಾಗತ್ತೆ. ಒಂದು ಪ್ರಕರಣ ಮುಗಿದ ತಕ್ಷಣ ಒಂದು ತಿಂಗಳು ಹೋದ ತಕ್ಷಣ ಎಲ್ಲರಿಗೆ ಮರವು ಇರುತ್ತದೆ. ಆದರೆ ಸರ್ಕಾರದ ಕಡತಗಳು ಅಲ್ಲೇ ಇರ್ತದೆ. ಆ ಕಡತಗಳ ಮುಖಾಂತರ ಸರಿಯಾಗಿ ತನಿಖೆ ನಡೆಸಿ ಇದು ಮಾಡಬೇಕು. ಈ ಅವೈಜ್ಞಾನಿಕ ಕಾಮಗಾರಿಯಿಂದ ಕೇವಲ ಒಂದು
ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದದನ್ನು ಒಂದು ಜೂನಿಯರ್ ಇಂಜಿನಿಯರಿಂಗ್ನಿಂದ ತನಿಖೆ ನಡೆಸಿ ಅದನ್ನು ಕಟ್ ಪೇಸ್ಟ್ ಮಾಡಿ ಸರ್ಕಾರಕ್ಕೆ ಸುಳ್ಳು ದೂರು ಸಲ್ಲಿಸ್ತಾ ಇದ್ದರು. ಅದನ್ನು ನಾವು ತನಿಖೆ ಮಾಡಬೇಕು ಅಂತ ನಾವು ಕೋರಿದ್ದೇವೆ. ದೇಶದ ವಿಕಸಿತ ಭಾರತ್ 2047 ಆವಡುಂದಾಂಡ ಬ್ಯಾಂಕ್ಲಿನ ಪಾಲು ಮಹತ್ವದವು ಆದುಂಡೊಂದು ನೀತಿ ಸುಧಾರಕಿರು ದೇಬಾಶಿಶ್ ಪಾಂಡ ಪಂತಿರು ಕುಡ್ಲಡು ಕರ್ನಾಟಕ ಬ್ಯಾಂಕ್ದ 102ನೇ ವರ್ಷದ ತಾಪಕೆರಣ ದಿನಾಚರಣೆ ಆರ್ಪಾತಿರಿಯರು. ಕರ್ನಾಟಕ ಬ್ಯಾಂಕ್ದ 102ನೇ ವರ್ಷದ ತಾಪಕಿರಣ ದಿನಾಚರಣೆ ಬುಧವಾರ ಕುಡ್ಲದ ಕರ್ನಾಟಕ ಬ್ಯಾಂಕ್ದ ಪ್ರಧಾನ ಆಫೀಸ್ ಸಭಾಂಗಣಡು ನಡೆತಂಡು. ಮಲ್ಲ ಬಿನ್ನಿರು ದುಮ್ಮದ ಐಎಎಸ್ ಅಧಿಕಾರಿ ನೀತಿ ಸುಧಾರಕಿರು ದೇಬಾಶಿಶ್ ಪಾಂಡ ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕಿರು ಬೊಕ್ಕ ಸಿಇಒ ರಾಘವೇಂದ್ರ ಎಸ್ ಭಟ್ ಇತ್ತದು ಬ್ಯಾಂಕ್ ತಾಪಕಿರಣ ಪಟಕ್ಕೂ ಪುರ್ಪ ನಮಸ್ಕಾರ ಮಲ್ತದು ಮರ್ಯಾದೆ ಸಂದಾಯರು ತುಡರು ಬಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರು. ರಾಘವೇಂದ್ರ ಎಸ್ ಭಟ್ ಮಾತಿರೆಂಡ್ಲ ಎದ್ಕೊಂದು ಪಾತಿರ್ತು ಕರ್ನಾಟಕ ಬ್ಯಾಂಕ್ ಭವಿಷ್ಯಡು ನನ್ಲಾತ್ ತಂತ್ರಜ್ಞಾನ ಸೇರ್ಸಾವೊಂದು ದುಂಬು ಪೋಯರೆ ಉಂಡು ಬ್ಯಾಂಕ್ದ ಪಣವುದ ನಿಘಂಟು ಬೊಕ್ಕ ಅಭಿವೃದ್ಧಿಡು ಮಿತ್ತ ಸ್ಥಾನಗೂ ಏರಿಯರೆ ಬ್ಯಾಂಕ್ದ ತಾಪಕೇರಿನ ದೂರದೃಷ್ಟಿ ಬೊಕ್ಕ ಕಾಯಮಲ್ಪನ ರೀತಿ ಕಾರಣ ಅಂತ ಬಂಡೇರು. ವಿಕಸಿತ ಭಾರತ್ 2047 ಪಣವು ಕಾಸು ಸೇವೆಲಿನ ಪಾಲ್ದ ಬಗೆಟ್ಟು ದೇಬಾಶಿಶ್ ಪಾಂಡ ಪ್ರಧಾನ ಉಪನ್ಯಾಸ ಕುರಿತು ವಿಕಸಿತ ಭಾರತ 2047 ಉದ್ದೇಶ ಸಾಧಿಸಾಯ್ರೆ ಬ್ಯಾಂಕ್ಲಿನ ಪಾಲು ಮಹತ್ವದವು ಆದುಂಡು ಪಣವು ಬುಲೆಚ್ಚಿಲಿಡು ಬ್ಯಾಂಕ್ಲು ಮುಖ್ಯ ಪಾಲು ವಹಿಸುಡಾತಂಡು ಲೋಕದ 4ನೇ ಮಲ್ಲ ಆರ್ಥಿಕತೆ ಹೊಂದುದುಪ್ಪನ ಭಾರತ ವಿಕಸಿತ ಭಾರತ ಪನ್ಪುನ ಮಹಾ ದಿಟ್ಟಿದಂಚಿ ಸಾಗೊಂದುಂಡು ಬಂಡೇರು. ಕರ್ನಾಟಕ ಬ್ಯಾಂಕ್ ಗುರುಕಾರ್ಯರು ಪಿ ಪ್ರದೀಪ್ ಕುಮಾರ್ ಪಾತಿರ್ತ್ ವಿಕಸಿತ ಭಾರತ ದಿಟ್ಟಿ ಬ್ಯಾಂಕ್ಲಿಗ್ ದಿಂಜ ಅವಕಾಶಲಿನ ಸೃಷ್ಟಿ ಮಲ್ಪೆರೆ ಉಂಡು ಈ ಬುಲೆಚ್ಚಿಲಿಡು ಕೈ ಜೋಡ್ಸಾವು ನಂಚ ಕರ್ನಾಟಕ ಬ್ಯಾಂಕ್ ಕಾರ್ಯ ಮಲ್ಪೆರೆ ಉಂಡುಂದು ಪಂಡೇರು. ಸಭಾಲೇಸಿಡು ಬೊಕ್ಕ ನಾರಿ ತರಂಗಿಣಿ ಸಂಗೀತ ಕಚೇರಿ ನಡೆತಂಡು. Today we have this grand vision of Viksit Bharat 2047. We never imagined that we will be one of the fastest growing economies. We never imagined that we will become the 4th largest. We are now envisioning to become the 2nd largest, the 3rd largest over a period of time. We never imagined that there will be a UPI kind of thing where payments would be simple. We never imagined that we could do our entire banking sitting at home. So we are marching forward. And it is the question of sustaining this momentum and even enhancing the pace so that we achieve that overall vision of Viksit Bharat by 2047. I don't think it's a dream, it's a realizable goal that we have set for ourselves. Viksit Bharat 2047 is not merely the responsibility of the government. I think it is the responsibility of the institutions. It is the responsibility of the industry leaders, it is the responsibility of the business leaders, it is the responsibility of the bureaucrats, it is the responsibility of the policymakers, and it is the responsibility of every citizen of this country. We are 1/5 of the planet lives in India. We are home to 1/5 of the world population. We have a workforce we talk about demographic dividend. How do we reap the benefits of demographic dividend? That's the challenge. ಕರ್ನಾಟಕ ಬ್ಯಾಂಕ್ನ ಸಂಸ್ಥಾಪಕರ ದಿನವೆಂಬುದು ಕರ್ನಾಟಕ ಬ್ಯಾಂಕ್ ಪರಿವಾರಕ್ಕೆ ಅತ್ಯಂತ ಸಂಭ್ರಮದ ದಿನ. ಕರ್ನಾಟಕ ಬ್ಯಾಂಕ್ 18th February is not just a milestone in our journey, but also a day to celebrate the vision of our founders who laid the foundation for an institution 102 years ago, which has now become a beacon of excellence in the financial sector. The founders envisioned a purposeful banking institution to be built on trust, integrity, and service to the society, rather than merely for profit. From those humble beginnings, our bank has grown into a strong and resilient financial institution, playing a vital role in the economic development while remaining deeply rooted into its birthplace and in the values that define us always. Birth of Karnataka Bank was the result of freedom movement. It is a matter of pride that Karnataka Bank was imbued with a patriotic and national spirit at the background of its inception, and also it is an institution founded locally by a set of common people of the region. As you said, Viksit Bharat is a responsibility of not only the government, but all the institutions and all the citizens. Banks will not only have to finance the existing activities, but maybe
new set of activities which require both physical and intellectual capital. We are now a universal bank, but what has been our strength? The small customers. The MSME and the agriculture customers have been our strength. Can we focus in our future years on specialized schemes for these sectors, both for MSME? It may be difficult for a bank of our size to fund a large infrastructure project, but I think new activities in the MSME value chain and the agriculture value chain should be, I think, the right sector for all of us to be in, for the bank of our size. ಕಸ್ಟಮ್ಸ್ ಅಧಿಕಾರಿಗಳ ಕೆಲಸ ರಾಷ್ಟ್ರದ ಸುರಕ್ಷತೆ ಬೊಕ್ಕ ಪಣವುದ ಗಟ್ಟಿಡು ಮುಖ್ಯ ಪಾಲ್ ವಹಿಸಿದನೆಂದು ಡಾಕ್ಟರ್ ಎಂ ಮೋಹನ್ ಆಳ್ವ ಪಂತೆರು ಪಣಂಬೂರು ಎನ್ಎಂಪಿಎ ಬಿಸಿನೆಸ್ ಡೆವಲಪ್ ಸೆಂಟರ್ಡ್ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನಾಚರಣೆ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾತೇರಿಯರು ಕುಡ್ಲ ಕಸ್ಟಮ್ಸ್ ಕಮಿಷನರೇಟ್ದ ನಿಲೆಟ್ಟು 2025 ಸಾಲದ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನಾಚರಣೆ ಪಣಂಬೂರದ ಎನ್ಎಂಪಿಎ ಬಿಸಿನೆಸ್ ಡೆವಲಪ್ಮೆಂಟ್ ಸೆಂಟರ್ಡ್ ನಡೆತಂಡು ಕುಡ್ಲದ ಕಸ್ಟಮ್ಸ್ ಅಡಿಷನಲ್ ಕಮಿಷನರ್ ಬಿಜು ಥಾಮಸ್ ಎದ್ಕೊಂಡೇರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಮಲ್ಲ ಬಿನ್ನೆರಾದ ಕಾರ್ಯಕ್ರಮ ಉದಿಪನ ಮಲ್ತೆರು ಕುಡ್ಲದ ಕಸ್ಟಮ್ಸ್ ಕಮಿಷನರ್ ವಿನಿತಾ ಶೇಖರ್ ಗುರುಕಾರ್ಮೆ ವಹಿಸುತ್ತಿದ್ದರು ಕಸ್ಟಮ್ಸ್ ಕಮಿಷನರ್ ವಿನಿತಾ ಶೇಖರ್ ಪಾತಿರ್ತ್ 1953 ನಡತಿನ ವಿಶ್ವ ಕಸ್ಟಮ್ಸ್ ಸಂಸ್ಥೆದ ಉದಿಪನ ಅಧಿವೇಶನ ನೆಂಪು ಮಲ್ತೊಂದು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಆಚರಣೆ ಮಲ್ತೊಂದುಂಡು ವಿಚಕ್ಷಣೆ ಬೊಕ್ಕ ಬದ್ಧತೆಡ್ ಕಸ್ಟಮ್ಸ್ ಸಮಾಜನು ರಕ್ಷಣೆ ಮಲ್ಪುಂಡು ಪನ್ಪುನವು ಈ ವರ್ಷದ ಉದ್ದೇಶ ಆದುಂಡುಂದು ಪಂಡೇರು ಡಾಕ್ಟರ್ ಎಂ ಮೋಹನ್ ಆಳ್ವ ಪಾತಿರ್ತ್ ಕಸ್ಟಮ್ಸ್ ಅಧಿಕಾರಿಲಿನ ಕೆಲಸ ಹೆಚ್ಚಾದ ನಮ್ಮ ಕಣ್ಣುಗ ತೋಜುಜೆ ಅಕ್ಲಿನ ಕೆಲಸ ಜಾಗ್ರತೆ ಸ್ಥಿತಿಟ್ ಇತ್ತದು ರಾಷ್ಟ್ರದ ಸುರಕ್ಷತೆ ಬೊಕ್ಕ ಪಣವುದ ಗಟ್ಟಿಡು ಮುಖ್ಯ ಪಾಲ್ ವಹಿಸುನುಂದು ಪಂಡೇರು ಬಾರಿ ಎಡ್ಡೆ ಸಾಧನೆ ಮಲ್ತಿನ ಅಧಿಕಾರಿಲಿಗೂ ಪುಗರುಣ ಓಲೆ ಬಾರಿ ಎಡ್ಡೆ ಕೊಡುಗೆ ಕೊರ್ನ ಸಂಸ್ಥೆಲಿಗೂ ಸನ್ಮಾನ ಪ್ರಶಸ್ತಿಲಿನ ಕುರಿತು ಮರ್ಯಾದೆ ಮಲ್ತೆರು ಜಂಟಿ ಕಮಿಷನರ್ ಹರಿಕೃಷ್ಣನ್ ಸೊಲ್ಮೆ ಸಂದಾಯರು ಅಕೇರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಲು border security, facilitating legitimate trade and safeguarding global supply chains. This important day was established in 1953 to commemorate the inaugural session of the World Customs Organization, WCO in short, formerly known as Customs Cooperation Council. The WCO is an important independent intergovernment body committed to enhancing the effectiveness and efficiency of customs administrations across the globe. Today it represents 187 customs administrations that collectively process approximately 98% of the world trade. The WCO actively supports developing nations, which constitute nearly 3/4 of the membership, by modernizing border procedures, enhancing trade efficiency, and offering capacity building initiatives such as technical training. ಇವತ್ತು ಇಡೀ ನಮ್ಮ ನಾಡು ನಮ್ಮ ದಕ್ಷಿಣ ಜಿಲ್ಲೆ ವಿನಿತಾ ಶೇಖರ್ ಅವರ ಬಗ್ಗೆ ಭಾಳ ಒಳ್ಳೆಯ ಮಾತನಾಡೋದನ್ನು ನಾನು ಕೇಳಿದೆ. ಭಾಳ ಹಾನೆಸ್ಟಿ, ಸ್ಟ್ರೇಟ್ ಫಾರ್ವರ್ಡ್, ಆಮೇಲೆ ಭಾಳ ಟ್ರೇಡಿಂಗ್, ಎಕ್ಸ್ಪೋರ್ಟ್ ಇರ್ಬೋದು, ಇಂಪೋರ್ಟ್ ಇರ್ಬೋದು, ಭಾಳ ಪ್ರಾಮುಖ್ಯತೆ ಕೊಡುವ ಜೊತೆಯಲ್ಲಿ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ ಕೂಡಲೇ ಅದನ್ನು ಭಾಳ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇಡೀ ಅವರ ಬದುಕಿನಲ್ಲಿ, ಅವರ ಕೆಲಸದಲ್ಲಿ ಪಾರದರ್ಶಕತೆಯನ್ನು ಅವರು ಕಾಪಾಡಿಕೊಂಡು ಹೋಗುವುದನ್ನು ನಾನು ಕೇಳಿದೆ. ಇವರ ಬಗ್ಗೆ ಭಾಳ ಒಳ್ಳೆಯ ಮಾತನ್ನು ಅವರ ಬಗ್ಗೆ ಆಗಿರ್ಬೋದು, ಇವರ ಇಡೀ ಟೀಮ್, ಎಡಿಷನಲ್ ಕಮಿಷನರ್ ಆಗಿರ್ಬೋದು, ಜಾಯಿಂಟ್ ಕಮಿಷನರ್ ಬಗ್ಗೆ ಆಗಿರ್ಬೋದು, ಬಹಳ ಒಳ್ಳೆಯ ಮಾತನ್ನು ಆಡೋದನ್ನು ನಾನು ಕೇಳಿದೆ. ಅವರಿಗೆ ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆ ಮತ್ತು ಕರಾವಳಿ ಭಾಗದ ಎಲ್ಲ ಜನರ ಪರವಾಗಿ ಅವರು ನಾನು ಪೂರ್ವಕವಾಗಿ ಕಾರ್ಲ ತಾಲೂಕದ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷದ ಮಲ್ಲ ಉಚ್ಚಯ ಫೆಬ್ರವರಿ 20 ನಡೆತೊಂದಿತ್ತದು. ಬುಧವಾರ ಮಧ್ಯಾಹ್ನ ದೇವೇರು ತೇರು ಏರ್ದು ರಾತ್ರಿ ಬ್ರಹ್ಮ ತೇರು ನಡೆತಂಡು. ಕಾರ್ಲ ತಾಲೂಕದ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ವರ್ಷದ ಮಲ್ಲ ಉಚ್ಚಯ ಫೆಬ್ರವರಿ 5 ಶುರುವಾದು 20 ನಡೆತೊಂದುಂಡು. ಬುಧವಾರ ಬ್ರಹ್ಮತೇರು ಅಟ್ಟಣೆ ಆದಿತ್ತಂಡು.
ಕಾಂಡೆ ಮಾಪೂಜೆ ಬಲಿಯಾದ ಮಧ್ಯಾಹ್ನ ದೇವಿರು ಬ್ರಹ್ಮತೇರು ಏರಿಯರು ಮಲ್ಲಮಟ್ಟದ ನುಪ್ಪು ಪ್ರಸಾದ ಅಟ್ಟನೆ ಆದಿತ್ತಂಡು ರಾತ್ರಿ 7 ಬ್ರಹ್ಮತೇರಡು ದೇವರಿಗೂ ಪೂತ್ತ ಪೂಜೆದ ಸೇವೆಯಾದ 11 ಗಂಟೆಗೆ ಬ್ರಹ್ಮತೇರದ ಉಚ್ಚಯ ನಡತಂಡು ಇನ್ನ ಮುಣ್ಕೂರು ಬೊಕ್ಕ ಮುಲ್ಲಡ್ಕ ಗ್ರಾಮದ ಜನಕುಲು ಸೇರ್ದು ತೇರೊಯ್ತಿರು ಅಕೇರಿಗೂ ಭೂತ ಬಲಿ ನಡತಂಡು ಪ್ರಧಾನ ಪೂಜೆ ಮಲ್ಪುನ ರಾಮದಾಸ ಆಚಾರ್ಯ ಪವಿತ್ರಪಾಣಿ ರಾಮ ಮಡಮಣ್ಣಾಯ ಕಾರ್ಯತೂವನ್ನ ಅಧಿಕಾರಿ ಶಿವಪ್ರಸಾದ್ ವೀರಾವ್ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಸುರೇಂದ್ರ ಎಸ್ ಶೆಟ್ಟಿ ಸಮಿತಿ ಸದಸ್ಯರಾಯಿನ ಸುಜಾತ ಸುಬೋಧ ಶೆಟ್ಟಿ ಜಗದೀಶ್ ಎಸ್ ಶೆಟ್ಟಿ ಶೇಖರ್ ಎಸ್ ಶೆಟ್ಟಿ ಕೃಷ್ಣ ಪೂಜಾರಿ ನಳಿನಾಕ್ಷಿ ರಾಜು ಶೇರಿಗಾರ ಅಕ್ಷತಾ ವಿಶ್ವಿತ್ ಶೆಟ್ಟಿ ಸುರೇಶ್ ಸಾಲ್ಯನ್ ಊರ ಪರವೂರ ಭಕ್ತರು ಪಾಲ್ದೆ ತೊಂಡೆರು ಗುರುವಾರ ರಾತ್ರಿ ಜಲಕ ಐಡ್ತು ಬೊಕ್ಕ ಕೊಡಿಜಾದ್ ಜುಮಾದಿ ಬೊಕ್ಕ ಪರಿವಾರ ದೈಫೊಲೆನ ನೇಮ ನಡತ್ತೊಂದುಂಡು ಗೋವಿಂದನ್ ಗೋವಿಂದ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ದುಂಬಾಳ್ತೆಡು ಬೇರೆ ಬೇರೆ ಸಂಘಟನೆಲಿನ ಜೊತೆ ಸೇರಿಕೆಡು ಕುದ್ರೋಳಿ ತೀರ್ಥಾಟನೆ ನಮ್ಮ ನಡಿಗೆ ಶ್ರೀ ಗುರುವಿ ನಡಿಗೆ ಪಾದಯಾತ್ರೆ ಫೆಬ್ರವರಿ 21ಕ್ಕೆ ಕುಡ್ನಡು ನಡಪುಣಂದು ಕ್ಷೇತ್ರದ ಪ್ರತಿನಿಧಿ ಜಯಾನಂದ ತೆರೆಪಾದರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಪ್ರತಿನಿಧಿ ಜಯಾನಂದ ಸುದ್ದಿಕೂಟುಡು ಪಾತಿರ್ದು ಕುದ್ರೋಳಿ ಕ್ಷೇತ್ರದ ದುಂಬಾಳ್ತೆಡು ಬೇರೆ ಬೇರೆ ಸಂಘಟನೆಲಿನ ಜೊತೆ ಸೇರಿಕೆಡು ಕುದ್ರೋಳಿ ತೀರ್ಥಾಟನೆ ನಮ್ಮ ನಡಿಗೆ ಶ್ರೀ ಗುರುವಿ ನಡಿಗೆ ಪಾದಯಾತ್ರೆ ಫೆಬ್ರವರಿ 21ಕ್ಕೆ ಕುಡ್ಲಡು ನಡಪುಂಡು ಆನಿಕಾಂಡೆ 9 ಗಂಟೆಗೆ ಕುಡ್ಲದ ಸೆಂಟ್ರಲ್ ರೈಲ್ ಆಫೀಸ್ ಹಿಡಿದು ಸುರು ಆಪುನ ತೀರ್ಥಾಟನೆ ನಗರುಡು 7 ಕಿಲೋಮೀಟರ್ ದಾತು ನಡತೊಂದು ಪೋದು 11 ಗಂಟೆಗೆ ಕುದ್ರೋಳಿ ಕ್ಷೇತ್ರಗೂ ಮುಟ್ಟುಡು ಬಂಡೇರು ಗುರು ಪ್ರಾರ್ಥನೆ ಮಲ್ತದು ಸುರು ಆಪುನ ತೀರ್ಥಾಟನೆ ಕ್ಷೇತ್ರ ಸೇರಿ ಬೊಕ್ಕ ಬಿಲ್ವಪತ್ರೆ ಅರ್ಚನೆ ಸ್ವಾಮೀಜಿಲಿನ ಆಶೀರ್ವಚನದೊಟ್ಟುಗೂ ಮುಗಿಯುಂಡು ರೈಲ್ ಆಫೀಸ್ಡು 200 ಜನತಾತು ಗುರುಕ್ಲೆನ ತತ್ವ ಸಿದ್ಧಾಂತಡು ಸಾಗು ನಕಲು ಸೇರೊಂದು ಅಲ್ಪಡ್ದು ನೆಹರು ಮೈದಾನಗು ಪೋದು ಅಲ್ಪಡ್ದು ಪಾದಯಾತ್ರೆ ಕುದ್ರೋಳಿಗು ಪೋಪುಣಂದು ಜಯಾನಂದ ಪಂಡೇರು ಬಿಎನ್ ಶಂಕರ್ ಪೂಜಾರಿ ವಿದ್ವಾಂಸರು ಬನ್ನಂಜೆ ಬಾಬು ಅಮೀನ್ ಬೊಕ್ಕ ನಾಯಕರು ಸುದ್ದಿಕೂಟುಡಿದ್ದರು. ಫೆಬ್ರವರಿ 21ನೇ ತಾರೀಕು ನಮ್ಮ ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ಬೆಳಗ್ಗೆ 6:30ರಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ವೈದಿಕರು ಆ ಕಾರ್ಯಕ್ರಮವನ್ನು ನಿರಂತರವಾಗಿ ಮಧ್ಯಾಹ್ನದವರೆಗೆ ನಡೆಸ್ತಾ ಇರ್ತಾರೆ. ಹಾಗೆ ಮಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಒಂದು ಟ್ಯಾಬ್ಲೋ ಮುಖಾಂತರ ಆ ಒಂದು ಮರುಚಿತ್ರಣವನ್ನು ನಾವು ಮಾಡಿ ನೆಹರು ಮೈದಾನಕ್ಕೆ ಅಲ್ಲಿ ಸೇರಿರುವ ಭಕ್ತ ನಾರಾಯಣಗುರು ಸ್ವಾಮಿಗಳ ಅನುಯಾಯಿಗಳೊಂದಿಗೆ ನಾವು ರಾಜಮಾರ್ಗದಲ್ಲಿ ಅಂದರೆ ಹಂಪನಕಟ್ಟೆಯಿಂದಾಗಿ MG ರೋಡಿಂದಾಗಿ ಹಾಗೆ ನಾರಾಯಣಗುರು ವೃತ್ತದಿಂದ ಶ್ರೀ ಕ್ಷೇತ್ರವನ್ನು ನಾವು ತಲುಪುವಂತಹ ಕಾರ್ಯಕ್ರಮವನ್ನು ಪಾದಯಾತ್ರೆ ಅಂದರೆ ತೀರ್ಥಾಟನೆ ಮುಖಾಂತರ ತಲುಪುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅಲ್ಲಿ ಕ್ಷೇತ್ರ ತಲುಪಿದ ಕೂಡಲೇ ಪ್ರತಿ ಓರ್ವ ಭಕ್ತರಿಗೂ ಬಿಲ್ವ ಪತ್ರೆಯನ್ನು ವೈದಿಕರ ಮುಖಾಂತರ ಅರ್ಚನೆ ಮಾಡುವಂತ ಒಂದು ಪುಣ್ಯ ಕಾರ್ಯಕ್ರಮವೂ ಇದೆ. ಎಷ್ಟೇ ಭಕ್ತರು ಬರಲಿ ಆ ಭಕ್ತರಿಗೆ ಪ್ರತಿ ಓರ್ವರಿಗೂ ಈ ಅವಕಾಶವನ್ನು ನಾವು ಕಲ್ಪಿಸುತ್ತೇವೆ. ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶಿವಗಿರಿಯಿಂದ ನಮ್ಮ ಮೂಲ ಕ್ಷೇತ್ರದಿಂದ ಪೂಜ್ಯ ಸ್ವಾಮೀಜಿಗಳು ಇಂದಿನ ಪೀಠಾಧಿಪತಿಗಳು ಆಗಮಿಸುತ್ತಾರೆ. ಅವರಿಂದ ಪ್ರವಚನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 10 ವರ್ಷಲಿಡ್ದುಂಬು ಬರಬತ್ತದು ಇಡೀ ಬುಲೆ ಕಲೆವನ್ನ ಭಾರತದ ಉದ್ಯಮಿ ಕರ್ನಾಟಕದ ವಿವೇಕ್ ರಾಜ್ ಪೂಜಾರಿ ದಿಂಜ ಬೆಲೆತ ಮಸಾಲೆಲು ಬೊಕ್ಕ ಮರ್ದದ ದೈಕ್ಲೆನು ಬುಲೆ ಪಾಯರೆಗೆ ಕೃತಕ ಬುದ್ಧಿಶಕ್ತಿದ ಕಿರಿಯಲೆಡು ಹೈಡ್ರೋಫೋನಿಕ್ ಕೃಷಿಟ್ 214 ಕೋಟಿ ರೂಪಾಯಿ ಬಂಡಾಲ ಪಾರ್ದು ಸುದ್ದಿರುಲ್ಲೇರು.
ಕುಡ್ಲಮೂಲದ ಪನಾಮಾ ಹೈಡ್ರೋ ಎಕ್ಸ್ದ ತಾಪಿಕಿರು ಬೊಕ್ಕ ಸಿಇಒ ವಿವೇಕ್ ರಾಜ್ ಪೂಜಾರಿಯರಿನ ಕಂಪನಿ ಪಾಕ ವರ್ಷಲಿಡಿದು ಸಂಶೋಧನೆ ಬೊಕ್ಕ ಅಭಿವೃದ್ಧಿಗಾದ 140 ಕೋಟಿ ರೂಪಾಯಿ ಖರ್ಚು ಮಲ್ತು ನಡೆದು ಬೊಕ್ಕ 4 ಪೇಟೆಂಟ್ ಪಡೆಯಿನ ತಂತ್ರಜ್ಞಾನುಲೇನು ಅಭಿವೃದ್ಧಿ ಮಲ್ತುಂಡು. ಭೌತಿಕ ಲಕ್ಷಣಲು ತೋಜಿನೆಡುತೊಂಬು ಪುಲಿತ ಸೀಕ್ಲೆನೆ ನಾಡುಪತ್ತುನ ಬೊಕ್ಕ ದ್ಯುತಿ ಸಂಶ್ಲೇಷಣೆಗಾದು ಬಾರಿ ಎಡ್ಡೆ ಕೃತಕ ಬೊಲ್ಪುನು ಒದಗಾವನ ವ್ಯವಸ್ಥೆಲು ತಂತ್ರಜ್ಞಾನಲೆಡು ಸೇರ್ದುಂಡು 2026 ಎಐ ಇಂಪ್ಯಾಕ್ಟ್ ಶೃಂಗಸಭೆಕ್ ಬೈದಿನಂಚಿತ್ತಿನ ವಿವೇಕ್ ರಾಜ್ ಸಂದರ್ಶನಡು ಪಂತೆರು. ಪ್ರಯೋಗದ ಪೊರ್ತುಡು ಎಡ್ಡೆ ಗೇಲಾತುಂಡು ಬೊಕ್ಕ ಯುಕೆ, ಜರ್ಮನಿ ಬೊಕ್ಕ ಆಸ್ಟ್ರೇಲಿಯಾಡ್ದು ನಮ್ಮ ಎಐ ತಂತ್ರಜ್ಞಾನಲಿಗೆ ಪೇಟೆಂಟ್ಲೇನು ಪಡಿತ $700 ಮಿಲಿಯನ್ ವೈಯಕ್ತಿಕ ಒಟ್ಟು ಬೆಲೆ ಹೊಂದುದುಲ್ಲ ಅಂದು ವಿವೇಕ್ ರಾಜ್ ಪೂಜಾರಿ ಪನ್ಪೇರು. ರಾಜ್ಯರಿನ ಪನಾಮಾ ಕಾರ್ಪೊರೇಷನ್ ಹಿಡಿದು ಪಣವು ಸಾಯ ಪಡೆಯಿನ ಪಾಲ್ದಾರಿಕೆ ಆದುಪ್ಪುನ ಪನಾಮಾ ಹೈಡ್ರೋ ಎಕ್ಸ್ ದಕ್ಷಿಣ ಕನ್ನಡದ ಬೆದ್ರಡು 14 ಎಕರೆ ಕೃಷಿ ಭೂಮಿ ಸ್ವಾಧೀನಗೊತ್ತಿತ್ತೊಂದು ಅವು 2026 ಅಕೇರಿಗಾನಗ ಹೈಡ್ರೋಪೋನಿಕ್ ಕೃಷಿ ಮೂಲ ಸೌಕರ್ಯನು ಕಟ್ಟಿಯರೆ ಉಂಡು. ಸುರುತ ವಾಣಿಜ್ಯ ಬುಲೆನು ಜೂನ್ 2027 ಎದುರುತು ಒಂದುಂಡು. ವಿಶೇಷ ಪಂಡ ಈ ದುಂಬು 6,5,000 ಎಕರೆಡು ಶುಂಠಿ ಬುಲೆಪಾದ ನಷ್ಟ ಆದಿತ್ತಂಡು. ಇತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಡ್ ಹೈಡ್ರೋಫೋನಿಕ್ ಕೃಷಿ ಮಲ್ತೊಂದುಲ್ಲೆರು. ಕುಡ್ಲದ ವಿವೇಕ್ ರಾಜ್ ಪೂಜಾರಿ ಇತ್ತೆ 3 ಪಾಲು ಹೆಚ್ಚ ಉತ್ಪತ್ತಿ ಪಡೆ ಒಂದುಲ್ಲೆರು. ಎಐ ಹೈಡ್ರೋಫೋನಿಕ್ಡ್ 214 ಕೋಟಿ ರೂಪಾಯಿ ಬಂಡಾಲ ಪಾಡ್ದು ತುಳುನಾಡುಗ್ಲ ಪುದರ್ಕನತ್ತದೆರು. ಕುಡ್ಲಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರಲು ಇಡೀ ಜೀರ್ಣೋದ್ಧಾರ ಮಲ್ತದಿತ್ತದ ಪೆರ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ಫೆಬ್ರವರಿ 24 ಮುಟ್ಟ ನಡೆತೊಂದುಂಡು ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಮೋನಪ್ಪ ಭಂಡಾರಿ ಪಂತೆರು. ಕುಡ್ಲ ಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ದುಮ್ಮದ ಸದಸ್ಯರು ಕೆ ಮೋನಪ್ಪ ಭಂಡಾರಿ ಸುದ್ದಿಕೂಟಡು ಪಾತಿರ್ದು ಮುತ್ತಪ್ಪ ಕ್ಷೇತ್ರನು ಇಡೀ ಜೀರ್ಣೋದ್ಧಾರ ಮಲ್ತದಿತ್ತದು ಪೆರ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ಫೆಬ್ರವರಿ 24 ಮುಟ್ಟ ನಡೆತೊಂದುಂಡು. ತಂತ್ರಿ ಪೂನ್ ತೋಟத்தில் ಪುಡವರ್ ಪರಮೇಶ್ವರನ್ ದುಂಬಾಳ್ತಿಡು 7 ದಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ನಡೆಪೆರೆ ಉಂಡುಂದು ಪಂಡೇರು. ಮಾತಾ ದಿನಲ ನುಪ್ಪು ಪ್ರಸಾದ ನಡಪುಂಡು ಅಂಚನೆ ಮಾತಾ ದಿನಲ ಬಯ್ಯಕ್ ಧಾರ್ಮಿಕ ಸಭೆ ಒಪ್ಪುಂಡು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ಫೆಬ್ರವರಿ 22 ಅಟ್ಟನೆ ಮಲ್ತದನೆಂದು ಮೋನಪ್ಪ ಭಂಡಾರಿ ಪಂಡೇರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕಿಶೋರ್ ಕೊಟ್ಟಾರಿ, ಪ್ರಧಾನ ಕಾರ್ಯಂತಿರು ಹರೀಶ್ ರೈ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸುದ್ದಿಕೂಟುಡಿತ್ತರು. ಪ್ರತಿಷ್ಠಾನ ಮತ್ತು ಮರು ಪ್ರತಿಷ್ಠಾನ ಮತ್ತು ಬ್ರಹ್ಮಕಲಶ ಆಗಬೇಕಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಅದಕ್ಕೆ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಕಿಶೋರ್ ಅವರು ಅಧ್ಯಕ್ಷರಾಗಿರ್ತಾರೆ. ಬ್ರಿಜೇಶ್ ಚೌಟ, ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್ ಮತ್ತು ನಾನು ಅದಕ್ಕೆ ಗೌರವ ಅಧ್ಯಕ್ಷರಾಗಿರ್ತೇವೆ. ವ್ಯವಸ್ಥಿತವಾಗಿ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ ಈ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ಸಂಪೂರ್ಣಗೊಂಡು ಒಂದು ಸುಂದರವಾದಂಥ ಈಗಾಗಲೇ ಹೇಳಿದಾಗೆ ಸುಂದರವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಅದನ್ನು 18 ತಾರೀಕು ಇದೇ ತಿಂಗಳ 18 ತಾರೀಕಿಗೆ ಅಂದರೆ ನಾಳೆ 3 ಗಂಟೆಗೆ ಹೊರೆಕಾಣಿಕೆ ವೈದ್ಯನಾಥ ದೇವಸ್ಥಾನದಿಂದ ಸೇರಿ ಅಲ್ಲಿಂದ ಕೊಂಡೋಗೋ ಮೂಲಕ ಅಲ್ಲಿ ಉಗ್ರಾಣ ಮುಹೂರ್ತವನ್ನ ಮಾಡಿ ಉಗ್ರಾಣವನ್ನು ಉದ್ಘಾಟನೆ ಮಾಡುವಂಥದ್ದು. ಆ ನಂತರ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. 19ಕ್ಕೆ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ 7 ಗಂಟೆಗೆ. 22ನೇ ತಾರೀಕು 9 ಗಂಟೆಗೆ ಸರಿಯಾಗಿ 7 ಗಂಟೆಯಿಂದ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು ಪ್ರಾರಂಭ ಆಗುತ್ತೆ. 9 ಗಂಟೆಗೆ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದ್ದು 12:30ಕ್ಕೆ ಮಹಾಪೂಜೆಯಾಗಿ ಅನ್ನ ಸಂತರ್ಪಣೆ ಅಥವಾ ಪ್ರಸಾದ ವಿತರಣೆ ಎಲ್ಲ ನಡೆಯಲಿಕ್ಕಿದೆ. ಆ ನಂತರ 23ರಿಂದ 25ವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಒಟ್ಟು 24 ತಾರೀಕಿನವರೆಗೆ ಇಲ್ಲಿ ಕಡೆಯ ದಿವಸ ಮುತ್ತಪ್ಪನ ಕೋಲ ಮತ್ತು ಗುಳಿಗ ಕೋಲ ಮತ್ತು ಇತರ ಧಾರ್ಮಿಕ ವಿಧಿವಿಧಾನಗಳು ಕೂಡ ಅದು ನಡೆಯಲಿಕ್ಕೆ 23-24ರಂದು. ಬಂಟ್ವಾಳ ತಾಲೂಕು ಕರ್ಪೆ ಗ್ರಾಮ ಕುಪ್ಪೆಟ್ಟು ಬರ್ಕೆದ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನಡು ಬುಧವಾರ ವರ್ಷದ ನೇಮ ನಡೆತದೆ. ಬಯ್ಯಗ್ ಹಿರಿಯ ಜಗ್ ಕೋಲ ಕುಪ್ಪೆಟ್ಟು ಪಂಜುರ್ಲಿ ದೈಫುಲಿಗ್ ನೇಮ ಕೊರಿಯರು. ಬಂಟ್ವಾಳ ತಾಲೂಕು ಕರ್ಪೆ ಗ್ರಾಮ ಕುಪ್ಪೆಟ್ಟು ಬರ್ಕೆದ ಕುಪ್ಪೆಟ್ಟು ಪಂಜುರ್ಲಿ ಮೂಲಸ್ಥಾನಡು ಬುಧವಾರ ವರ್ಷದ ಕೋಲ ಸೇವೆ ಅಟ್ಟನೆ ಮಲ್ತದಿತ್ತೆರು. ಕಾಂಡೆ ಕೊಡಮಂದಾಯ, ಲೆಕ್ಕೆಸಿರಿ, ಮೈಸಂದಾಯ, ಗಡುಪಾಡಿ ಜಾಗಿದ ಕಲ್ಲುರ್ಟಿ ಪಂಜುರ್ಲಿ ದೈಫುಲಿಗ್ ಪರ್ವ ಆದು ಬಯ್ಯಗ್ ಮೈಸಂದಾಯ ಲೆಕ್ಕೆಸಿರಿ ದೈವೋಲಿನ ನೇಮ ಐಡಿದ ಬೊಕ್ಕ ಹಿರಿಯಜ್ಜ ದೈವದ ಕೋಲ ನಡೆತದೆ. ರಾತ್ರಿ ಕಲ್ಲುಟ್ಟಿ ಮಂತ್ರಜಾವದೆ ದೈವಲಿಗ್ ಕೋಲ ಕುಪ್ಪೆಟ್ಟು ಪಂಜುರ್ಲಿ ದೈವಗೂ ನೇಮ ಕೊರ್ತು ಇಂಬು ನಟ್ಟುಂಡೆರು. ನೇಮೋತ್ಸವ ಸಮಿತಿ ಗುರುಕಾರ್ಯರು ಭುವನೇಶ್ ಪಚ್ಚಿನಡ್ಕ, ಪ್ರಧಾನ ಕಾರ್ಯಂತಿರು ಸಂತೋಷ್ ಪೂಜಾರಿ ಬೊಟ್ಟುಕೋಡಿ ಕಲ್ಕುರಿ, ಪಣವ್ ಗುರುಕಾರ್ಯರು ಅಶೋಕ್ ಪೂಜಾರಿ ಕುಪ್ಪೆಟ್ಟು ಬೊಕ್ಕ ಪದಾಧಿಕಾರಿಲು ಸದಸ್ಯರು
ಕುಪ್ಪೆಟ್ಟು ಪಂಚುರ್ಲಿ ಮೂಲಸ್ಥಾನ ಸೇವಾ ಟ್ರಸ್ಟ್ ಕುಪ್ಪೆಟ್ಟು ಬರ್ಕೆದ ಗುರ್ಕಾರ್ಯರು ಹರೀಶ್ ಸನಿಲ್ ಕುಪ್ಪೆಟ್ಟು ಕಾರ್ಯಂತಿರು ವಸಂತ ಪೂಜಾರಿ ಪಣವು ಗುರ್ಕಾರ್ಯರು ಜಯ ಪೂಜಾರಿ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಕೋಲ ನೇಮ ತೂತು ಬೂಲ್ಯಪ್ರಸಾದ ದೆತೊಂಡೆರು. ಇಂಜಿನಿಯರಿಂಗ್ ವಿಭಾಗಡು ರಾಷ್ಟ್ರಮಟ್ಟಡು ನಡಪಾವನ ಜೆಇಇ ಮೈನ್ಸ್ ಪರೀಕ್ಷೆಡು ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ಒಟ್ಟು 17 ಜೋಕುಲು 99% ಲೈಡ್ದ ಹೆಚ್ಚ ಮಾರ್ಕ್ ದೇದರು. ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಅಕ್ಲಿಗೆ ಮೆಚ್ಚುಗೆ ತಿರುಪಾದರು. ಇಂಜಿನಿಯರಿಂಗ್ ವಿಭಾಗಡು ರಾಷ್ಟ್ರಮಟ್ಟಡು ನಡಪಾವನ ಜೆಇಇ ಮೈನ್ಸ್ ಪರೀಕ್ಷೆಡು ಕುಡ್ಲದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ಒಟ್ಟು 17 ಜೋಕುಲು 99% ಹೆಚ್ಚ ಮಾರ್ಕ್ ದೇದರು. 2025 ಜನವರಿಡು നടത്തിന ജെഇഇ പരീക്ഷയുടെ വളച്ചിൽ എക്സ്പെർട്ട് പദവിപൂർവ കോളേജിದ ಬುಕ್ಕ ಕೊಡಿಯಲ್ಬೈಲ್ ಎಕ್ಸ್ಪರ್ಟ್ ಪದವಿಪೂರ್ವ ಕಾಲೇಜಿದ 35 ಜೋಕುಲು 98% ಹೆಚ್ಚ 72 ಜೋಕುಲು 97% ಹೆಚ್ಚ 104 ಜೋಕುಲು 95% ಹೆಚ್ಚ 135 ಜೋಕುಲು 95% ಹೆಚ್ಚ ಬುಕ್ಕ 342 ಜೋಕುಲು 0% ಹೆಚ್ಚ ಪಾಸ್ ಮಾರ್ಕ್ ದೇದಿರು. ರಡ್ಡನೇ ಹಂತದ ಜೆಇಇ ಪರೀಕ್ಷೆ ಏಪ್ರಿಲ್ ತಿಂಗಳು ನಡೆಪೆರೆ ಇತ್ತದು. ರಡ್ಡು ಪರೀಕ್ಷೆಲಿಡೆದೆತ್ತಿನ ಮಾರ್ಕನ್ನು ಲೆಕ್ಕಗೊದ್ದೆತ್ತೊಂದು ಅಕೇರಿಗ್ ರ್ಯಾಂಕ್ ಘೋಷಣೆ ಮಲ್ಪಡು. ತನ್ಕುಲಿನ ಸಂಸ್ಥೆದ ಬರವು ಕಲ್ಪನಾ ಜೋಕ್ಲಿನ ಸಾಧನೆಗ್ ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮೆಚ್ಚುಗೆ ತಿರುಪಾದರು. ಕಾಪು ಮಲ್ಲಾರು ಗ್ರಾಮದ ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವರ್ಷದ ಜಾತ್ರೆಡು ಬುಧವಾರ ಶ್ರೀ ಮನ್ಮಹಾರಥೋತ್ಸವ ನಡೆತಂಡು. ನಾಡ್ದ ಗ್ರಾಮುಲಿಡು ಭಕ್ತಿರಿನ ಭಕ್ತಿ ಶ್ರದ್ಧೆದ ಧಾರ್ಮಿಕ ಕೇಂದ್ರ ಲಾದುಪ್ಪುನ ಚಿತ್ತನ ದೇವಸ್ಥಾನಲಿಡು ಇತ ವರ್ಷದ ಜಾತ್ರೆದ ಸಂಭ್ರಮ ನಡತೊಂದುಂಡು. ಮೂಜಿ ಐನು 7 ಅತ್ತಂಡ 9 ದಿನದ ಇಂಚ ಜಾತ್ರೆ ನಡಪವಂದು ಬೈದಿರು. ಉಡುಪಿ ಜಿಲ್ಲೆ ಕಾಪು ತಾಲೂಕುದ ಮಲ್ಲಾರು ಗ್ರಾಮದ ಮಹತೋಭಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನಡು ವರ್ಷದ ಜಾತ್ರೆಡು ಬುಧವಾರ ಶ್ರೀ ಮನ್ಮಹಾರಥೋತ್ಸವ ನಡೆತಂಡು. ದೇವರಿಗೆ ಮಾಪೂಜೆ ಬಲಿ ಉಚ್ಚಯ ದೇವರ ತೇರು ಏರ್ತು ತೇರಡು ಮಾಪೂಜೆ ಮಲ್ತು ನಡೆದ ಬೊಕ್ಕ ಊರ ಪರವೂರ ಭಕ್ತರು ಸೇರ್ತು ತೇರೊಯ್ತರು. ಅಕೇರಿಗ ದೇವರಿನ ಬಲಿ ಉಚ್ಚಯಾದು ದೇವರೇ ಗೊಂಡ ಸೇರಿಯರು. ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಮನೋಹರ ಎಸ್ ಶೆಟ್ಟಿ ಬೊಕ್ಕ ಸಮಿತಿ ಸದಸ್ಯರು ಕಾರ್ಯತೂರ್ಣ ಅಧಿಕಾರಿ ಮಂಜುಳಾ ಟಿಎನ್ ಬೊಕ್ಕ ಕಾಪು ಸಾರ ಸೀಮೆದ
10 ಸಮಸ್ತಿರು ಈ ಪೊರ್ತುರಿತೆರು. ಕುಡ್ಲದ ಪಡೀಲ್ ಅಳಪೆ ಕರ್ಮಾರ್ದ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ನಿಲೆಟ್ಟು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ ಶ್ರೀ ಶಾರದಾ ಭವನ ಕಟ್ಟಿರೆ ಶಿಲಾನ್ಯಾಸ ನಡೆತದೆ. ಕುಡ್ಲದ ಪಡೀಲ್ ಅಳಪೆ ಕರ್ಮಾರ್ದ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ನಿಲೆಟ್ಟು ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ ಶ್ರೀ ಶಾರದಾ ಭವನ ಕಟ್ಟಿರೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆತದೆ. ಒಡಿಪು ಪೇಜಾವರ ಮಠೊತ್ತ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಶಿಲಾನ್ಯಾಸ ಮಲ್ತದು ಆಶೀರ್ವಚನ ಕೊರಿಯರು. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮೆಡ್ நடத்தின ಕಾರ್ಯಕ್ರಮೊಟ್ಟು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ತುಡರ್ಬುಲ್ ಪುಪತ್ತಾಯರು. ಶರವ್ ರಾಘವೇಂದ್ರ ಶಾಸ್ತ್ರಿ, ಕಮಲಾದೇವಿ ಪ್ರಸಾದ ಆಸರನ್ನ ಕಟೀಲ್, ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತಸರರು ಅರುಣ್ ಐತಾಳ್, ಕಂಕನಡಿ ಗರೂಡಿ ಗುರ್ಕಾರ್ಯರು ಚಿತ್ತರಂಜನ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ದೊಂಡೆರು. ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನ ಇದರ ಆಶ್ರಯದಲ್ಲಿ ನಡೆಯುವಂಥ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಶ್ರೀ ಶಾರದಾ ಭವನದ ಶಿಲಾನ್ಯಾಸದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಈಗಾಗಲೇ ಶಿಲಾನ್ಯಾಸವನ್ನು ನೆರವೇರಿಸಿ ಪಡೀಲ್ನ ಶಾರದಾಂಬ ಸೇವಾ ಪ್ರತಿಷ್ಠಾನ ಮತ್ತು ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಸುಮಾರು 20 ವರ್ಷಗಳಿಂದ ಶಾರದಾ ಮಾತೆಯ ಆರಾಧನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀರಿ. ಶಾರದಾ ಮಾತೆಯ ಅನುಗ್ರಹ, ಆ ಶ್ರೀರಕ್ಷೆ
ನಾಡಿಗೆ ಎಲ್ಲರಿಗೂ ನಿರಂತರ ಬೇಕು. ಚಂದನ ದೂರದರ್ಶನ ಸತ್ಯದರ್ಶನದ ಪುಗಾರ್ತೆ ಪಡತಿನ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರನ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲೆ 10ನೇ ಕಾರ್ಯಕ್ರಮ ಕುಡ್ಲದ ಎಸ್ಡಿಎಂ ಕಾಲೇಜು ಸಭಾಂಗಣಡು ಫೆಬ್ರವರಿ 22 ಮಾರ್ಚ್ 1 ದಿವೊಂದುಡಂದು ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕುರ ಪಂತಿರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ ಕುಡ್ಲಡ ಸುದ್ದಿಕೋಟುಡು ಪಾತಿರ್ತು. ಚಂದನ ದೂರದರ್ಶನ ಸತ್ಯದರ್ಶನದ ಪುಗಾರ್ತೆ ಪಡೆತಿನ ಡಾಕ್ಟರ್ ಪಾವಗಡ ಪ್ರಕಾಶ್ ರಾಯರಿನ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲೆ 10ನೇ ಕಾರ್ಯಕ್ರಮ ಕುಡ್ಲದ ಎಸ್ಡಿಎಂ ಕಾಲೇಜು ಸಭಾಂಗಣಡು ಫೆಬ್ರವರಿ 22 ಮಾರ್ಚ್ 1 ದಿವೊಂದು ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕಿಯರು ಬೊಕ್ಕ ಮುಖ್ಯ ಕಾರ್ಯತೂವನ್ನ ಅಧಿಕಾರಿ ರಾಘವೇಂದ್ರ ಎಸ್ ಭಟ್ ಕಾರ್ಯಕ್ರಮ ಉದಿಪನ ಮಲ್ಪುವೆರು. ನಿಚ್ಚಲ ಪ್ರವಚನಡಿದು ದುಂಬತ್ತ ಬಯ್ಯಗ್ 5 ಗಂಟೆ ಹಿಡಿದು ಆಜಿ ಮುಟ್ಟ ಪೊಂಜೋಲಿನ ಬೇತೆ ಬೇತೆ ಭಜನಾ ಮಂಡಳಿಡಿದು ಭಜನಾ ಕಾರ್ಯಕ್ರಮ ನಡೆಪೆರೆ ಉಂಡುದು ಬಂಡೇರು. ಶ್ರೀ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಶ್ರೀ ಶಾರದಾ ಮಾತೃಮಂಡಳಿ ಸುರತ್ಕಲ್, ಕರ್ನಾಟಕ ಬ್ಯಾಂಕ್ ಕುಡ್ಲ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರೋ ಸಂಸ್ಥೆಲು, ಶ್ರೀಕೃಷ್ಣ ಗೀತಾ ಜ್ಞಾನ ಸಮಿತಿ ಕದ್ರ, ಸಾಹಿತ್ಯ ಕೇಂದ್ರ ಕುಡ್ಲ, ಎಸ್ಎಲ್ ಶೇಟ್ ಜುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್, ಬಲ್ಮಠ ಡಯಾಗ್ನೋಸ್ಟಿಕ್ ಅಂಡ್ ರಿಸರ್ಚ್ ಸೆಂಟರ್ ಬೊಕ್ಕ ಶ್ರೀ ಭಾರದ್ವಾಜ್ ಫೌಂಡೇಶನ್ ಕುಡ್ಲದ ಒಟ್ಟು ಸೇರಿಕೆಡು ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲೆ 10ನೇ ಕಾರ್ಯಕ್ರಮ ನಡೆಪೆರೆ ಉಂಡುದು ಪ್ರದೀಪ್ ಕುಮಾರ್ ಕಲ್ಕುರ ಪಂಡೇರು. ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಸೇರ್ತು ಸಂಘಟಕರು ಸುದ್ದಿಕೋಟುಡಿದ್ದರು. ನಮ್ಮ ಈ ಕರಾವಳಿಯ ಈ ಪ್ರದೇಶದ ಒಂದು ಪ್ರತಿಷ್ಠಿತ ಸೇವಾ ಸಂಸ್ಥೆ ಶಾರದಾ ಸೇವಾ ಟ್ರಸ್ಟ್, ಶಾರದಾ ಮಹೋತ್ಸವ ಸಮಿತಿ ಈ ನೆಲೆಯಲ್ಲಿ ಸುರತ್ಕಲ್ಲಲ್ಲಿ ಕಳೆದ ಒಂದು 3-4 ದಶಕಗಳಿಂದ ತನ್ನ ಸೇವಾ ಕೈಕರ್ಯಗಳೆಲ್ಲ ತೊಡಗಿಸಿಕೊಂಡದ್ದು. ನಮ್ಮ ರಾಜ್ಯದ ಅವರು ಪ್ರತಿಷ್ಠಿತ ಪಾವಗಡ ಪ್ರಕಾಶ್ ರಾವ್ ಅವರಿಂದ ಒಂದು ಪ್ರವಚನ ಮಾಲಿಕೆಯನ್ನು ಅದು ಅಲ್ಲಿ ನಡೆಸ್ಕೊಂಡು ಆರಂಭ ಮಾಡಿತ್ತು. ಆ ಸಂದರ್ಭದಲ್ಲಿ ಬಹುಶಃ ನಾವೆಲ್ಲ ಮಂಗಳೂರಿನವರೆಲ್ಲ ಅಪೇಕ್ಷೆ ಪಟ್ಟದ್ದು ಅದು ಮಂಗಳೂರಿನ ಕೇಂದ್ರ ಭಾಗದಲ್ಲಾದರೂ ಭಾಳ ಒಳಿತು ಅಂತ ಈ ನೆಲೆಯಲ್ಲಿ ಪುರಭವನದಲ್ಲಿಯೂ ಆರಂಭದಲ್ಲಿ ಮಾಡಿಕೊಂಡು ತದನಂತರ ಅದು ಧರ್ಮಸ್ಥಳದ ಈ ಸಭಾಭವನದಲ್ಲಿ ಇಲ್ಲಿ ಎಸ್ಡಿಎಂ ಲಾ ಕಾಲೇಜಿನ ಸಭಾಭವನದಲ್ಲಿ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಇದು ನಗರದ ಒಂದು ಸಾತ್ವಿಕ ಮತ್ತು ಸೈದ್ಧಾಂತಿಕ ಮತ್ತು ವೈಚಾರಿಕ ಚಿಂತನೆಯ ಅಪೇಕ್ಷಿತರಿಗೆ ಒಂದು ರಸದೌತಣದ ರೀತಿಯಲ್ಲಿ ಇದು ಕಾರ್ಯ ಆಗ್ತಾ ಇದೆ. ಮಕ್ಕಳೊಂದಿಗೆ ಬರಬೇಕು, ಯುವಕರೊಂದಿಗೆ ಬರಬೇಕು, ಗೀತೆಯ ಸಾರವನ್ನು ಅವರು ಅರಿತುಕೊಳ್ಳುವ ಪ್ರಯತ್ನವನ್ನು ಆ ಮುಖೇನ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಸ್ಫೂರ್ತಿನ ಪಡೆಯುವಂಥ ಚಿಂತನೆ ಪಡೆಯಬೇಕು ಅಂತ ಹೇಳ್ತಾ ಪ್ರತಿದಿನ ಆ ಕಾರ್ಯಕ್ರಮದ ಆರಂಭದ ವ್ಯವಸ್ಥೆಗಳಲ್ಲಿ ನಾವು ಬೇರೆ ಬೇರೆ ತಂಡಗಳಿಂದ ಅಪೇಕ್ಷಿತರು ಅವರು ಬೇರೆ ತಂಡಗಳಿಂದ ಗಾನಸುಧಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂರ್ಣಿಮಾರಾವ್ ಪೇಜಾವರವರು ಅದರದ್ದು ಪೂರ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಆರಂಭದ ದಿವಸದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಬ್ಯಾಂಕಿನ CEO ಆದಂಥ ರಾಘವೇಂದ್ರ ನೆರವೇರಿಸಲಿಕ್ಕಿದ್ದು ಪುನೂರಾಗಲಿ ಉಳಿದ ಎಲ್ಲ ಅಭ್ಯಾಗತರ ಜೊತೆಗೆ ಎಡಗಿನಿತ ತುಳಿಸುದ್ದಿಲ್ಲ ಮುಗಿಂಡು ನನ್ನ ಲಾತ ಸುದ್ದಿಗಾತದು ಒಂದು ಪ್ಲೇ ನಮ್ಮ ಕೂಡ ನ್ಯೂಸ್ 24/7.